ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ರಾಜೇಂದ್ರ ಅವರೇ, ಆಗ್ಲೇ ಮಾತಾಡ್ತಾ ಇದ್ರಿ ಒಂದು ವಿಚಾರ, ಇದೊಂದು ಲೆಕ್ಕಪತ್ರದ ವಿಚಾರ. ಆದ್ರೆ ನಾನು ಕೇಳುವಂತದ್ದು ಮಳೆಗಾಲ ಏನೇನೋ ಹತ್ರದಲ್ಲಿದೆ. ಮೊನ್ನೆ ಒಂದು ರೀತಿಯಲ್ಲಿ ಸುರಿದು ಹೋಯ್ತು ಮಳೆ. ಸೊ ಸಜ್ಜಾಗಿದೆ ಮಂಗಳೂರು ಮಹಾನಗರ ಪಾಲಿಕೆ ಮಳೆಗಾಲವನ್ನ ಎದುರಿಸಬಹುದು ಈ ಬಾರಿ ಅಂತ ಅನಿಸ್ತದೆ ನಿಮಗೆ? ಖಂಡಿತ ಇಲ್ಲ. ಮಳೆಗಾಲವನ್ನು ಎದುರಿಸುವಂತ ಸಮಸ್ಯೆಗಳು ನಮಗೆ ಉದ್ಭವವಾಗಿದೆ, ಉಲ್ಬಣಗೊಂಡಿದೆ. ಯಾಕಂದ್ರೆ ಈ ಹಿಂದೆ ಮಳೆಗಾಲ ಬರುವ 2 ತಿಂಗಳುಗಳ ಮುಂಚೆ ಎಲ್ಲ ಚರಂಡಿಗಳನ್ನು ಕ್ಲೀನ್ ಮಾಡಲಿಕ್ಕೆ, ದೊಡ್ಡ ಚರಂಡಿಗಳನ್ನು JCB ಹಾಕಿ ಕ್ಲೀನ್ ಮಾಡಲಿಕ್ಕೆ ಮತ್ತು ಸಣ್ಣ ತೋಡುಗಳನ್ನು ಮಣ್ಣು ತೆಗೆಯುವಂಥದ್ದು ಎಲ್ಲವನ್ನು ಕೂಡಿ ಒಂದು ಟೆಂಡರನ್ನು ಕರೆಯುತ್ತಿದ್ವಿ. ಆ ಟೆಂಡರ್ ಪ್ರೋಸೆಸ್ಸೇ ಈಗ ಇಲ್ಲ, ನಡೆಯಲಿಲ್ಲ. ಅದರ ಮುಂಚೆ ಮಳೆಗಾಲಕ್ಕೆ ಅಂತ ನಾವು ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಕಮಿಷನರು ಇವರೆಲ್ಲ ಅಧಿಕಾರಿಗಳು, ಉದಾಹರಣೆಗೆ ಈಗ ಇರುವಂಥದ್ದು ನಮಗೆ ಇದು ಅಗ್ನಿಶಾಮಕ ದಳ, ಇಂಥ ಎಲ್ಲ ಪ್ರಮುಖರನ್ನು ಕರೆದು ಅಗ್ನಿಶಾಮಕ ದಳ ಇರಲಿ ಮತ್ತು ಬೇರೆ ಬೇರೆ ಇವರನ್ನು ಕರ್ಕೊಂಡು ಬಂದು ಮಳೆಗಾಲವನ್ನು ಹೇಗೆ ಎದುರಿಸುವಂಥದ್ದು ನಾವು ಪೂರ್ವ ನಿಯೋಜಿತ ಸಭೆಯನ್ನು ಮಹಾನಗರ ಪಾಲಿಕೆಯಲ್ಲಿ ಹಿಂದೆ ಕರೆಯುವಂಥ ವಾಡಿಕೆ ಇತ್ತು. ಆದರೆ ನನ್ನ ಮಟ್ಟಿಗೆ ಅನಿಸ್ತದೆ ಈ ಒಂದು ಯಾವುದೂ ಸಭೆಗಳು ಕರೀಲಿಲ್ಲ, ಯಾವುದೂ ಸಭೆಗಳು ಆಗಲಿಲ್ಲ. ಈಗ ಮೊನ್ನೆ ಸುರಿದಂಥ ಒಂದು ಮಳೆಯಿಂದ ಕೂಡ ಎಲ್ಲ ಕಡೆಗಳಲ್ಲಿ ನೀರು ನಿಂತು ಮೇಲೆ ಬಂದು ಕಾಂಪೌಂಡ್ ಒಳಗೆ ನುಗ್ಗಿದೆ. ಈಗಲೇ ಡ್ರೈನೇಜ್ ಸಮಸ್ಯೆ ಇದೆ, ಮಳೆಗಾಲದಲ್ಲಿ ಏನಾಗಬಹುದು ಅನ್ನುವಂಥದ್ದು ಆತಂಕ ಕಾಡ್ತಾ ಇದೆ ನಮ್ಮನ್ನು ಅಂತ ಆತಂಕ ಕಾಡಿದೆ. ಯಾಕಂದ್ರೆ ನಗರ ಪಾಲಿಕೆ ಸದಸ್ಯರನ್ನು ಮೊದಲಾಗಿ ಫೋನ್ ಆಗಿಸುವುದು ನಗರ ಪಾಲಿಕೆ ಸದಸ್ಯರಿಗೆ. ಎಲ್ಲ ಮನೆ ಒಳಗೆ ನೀರು ಬಂದಿದೆ, ನಾವು ಈ ಸರಿ ಕೈ ಮೇಲೆ ಎತ್ತುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್ ರಾಜೇಂದ್ರ ಅವರೇ, ಅಜೀಜ್ ಕುದ್ರೋಳಿ ಅವರು ಮಾತಾಡ್ತಾರೆ, ಅವರಿಗೂ ಕೂಡ ನೋಟಿಸ್ ಜಾರಿ ಆಗಿದೆ. ನಮಸ್ತೆ ಸರ್. ಹಲೋ ಹಲೋ ಎಸ್ ಮುಂದುವರಿಸಿ. ಅದೇ ಡ್ರೈನೇಜ್ ನ ಸಮಸ್ಯೆ, ಸಕ್ಕಿಂಗ್ ಮಿಷಿನ್ ತರ್ತೀವಿ. ಒಂದು ಕಡೆಯಲ್ಲಿ ಡ್ರೈನೇಜ್ ನ ಸಮಸ್ಯೆ, ಒಂದು ಕಡೆಯಲ್ಲಿ ಚರಂಡಿಗಳ ಸಮಸ್ಯೆ. ಬೃಹತ್ ಚರಂಡಿಗಳಿಗೆ ಕಸಗಳನ್ನು ತುಂಬಿಕೊಂಡಂತ ಕಸಗಳು ಈಗ ಮಳೆಗಾಲಕ್ಕೆ ಒಂದು ಕಡೆಯಲ್ಲಿ ಶೇಖರಣೆ ಆಗ್ತದೆ, ಅದು ತೆಗೆಯುವಂಥದ್ದು ಈಗ ನಗರ ಪಾಲಿಕೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗುತ್ತಿಲ್ಲ. ಮತ್ತು ಚರಂಡಿಯನ್ನು ಮಣ್ಣು ತೆಗೆಯುವಂಥದ್ದು, ನೀರು ಸರಾಗವಾಗಿ ಮಳೆಗಾಲದಲ್ಲಿ ಹರಿಯುವಂಥದ್ದು ಚರಂಡಿಗಳು JCB ಹಾಕಿ ದೊಡ್ಡ ಡ್ರೈನ್ಗಳನ್ನು ಕ್ಲೀನ್ ಮಾಡುವಂಥದ್ದು. ಮತ್ತು ಚರಂಡಿಗಳಲ್ಲಿ ನಾವು JCB ಯಾವುದು ಓಪನ್ ತೋಡುಗಳಲ್ಲಿ ಹಿಳಿಯುವಂಥದ್ದು. ಆದರೆ ಒಳತೋಡುಗಳನ್ನು ಒಳಗಿನ ಕೆಲವು ತೋಡುಗಳಲ್ಲಿ ಮಣ್ಣುಗಳು ತುಂಬಿದೆ, ಅದರಲ್ಲಿ ಮ್ಯಾನ್ ಪವರ್ನಿಂದ ತೆಗೆಯುವಂಥದ್ದು. ಇದೆಲ್ಲ ಕೆಲಸ ಕಾರ್ಯಗಳು ಇನ್ನು ಯಾವಾಗ ಮಾಡುವಂತ? ಎಸ್ ರಾಜೇಂದ್ರ ಅವರೇ, ಅಜೀಜ್ ಅವರು ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಬಹುಶಃ ನಿಮಗೂ ನೋಟಿಸ್ ಜಾರಿ ಆಗಿದೆ, ಯಾಕೆ ಕೊಡ್ಲಿಲ್ಲ ನೀವು? ಲೆಕ್ಕಪತ್ರ ಕೊಡೋದಕ್ಕೆ ಯಾಕೆ ವಿಳಂಬ ಮಾಡಿದ್ರಿ? ಸರ್, ನಾನು ಲೆಕ್ಕಪತ್ರ ಸಮಯಕ್ಕೆ ಸರಿಯಾಗಿ ಕೊಟ್ಟಿದ್ದೇನೆ. ಮತ್ತೆ ಯಾಕೆ ನೋಟಿಸ್ ಬಂತು ನಿಮಗೆ? ಸರ್, ಅಗತ್ಯ ಈಗ ನೋಡಿ, ಕಮಿಷನ್ ಇವರು ಅಧಿಕಾರಿಗಳು ಅವರು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತೇಳಿ ನನ್ನ ಲೆಕ್ಕ. ಯಾಕಂತ ಹೇಳಿದ್ರೆ ನಾವು ಲೆಕ್ಕ ಕೊಟ್ಟರು ಸಹ ಅವರು ಅದನ್ನ ಸರಿಯಾದ ಸಮಯಕ್ಕೆ ಸಬ್ಮಿಟ್ ಮಾಡಿಲ್ಲ. ಒಂದನೆಯಾಗಿ ಅವರು ಆ ಟೈಮ್ ಕೊನೆಯ ದಿನಾಂಕದಂದು ಸಮೇತ ಎಲ್ಲರಿಗೆ ಕಾರ್ಪೊರೇಟರ್ಗಳಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಇನ್ನು 95% ಜನರು ಮುಟ್ಟಿಸಿದ್ದಾರೆ. ನಾನು ಕೂಡ ಅದೇ ಡೇಟ್ ಅಲ್ಲಿ ಕೊನೆಯ ಕ್ಷಣದಲ್ಲಿ ನಾನು ಕೊಂಡೋಗಿ ಮುಟ್ಟಿಸಿದ್ದೇನೆ. ನನ್ನಲ್ಲಿ ಎಲ್ಲಾ ದಾಖಲಾತಿಗಳಿವೆ. ಅದನ್ನು ಸಂಬಂಧಪಟ್ಟ ಚುನಾವಣಾ ಆಯುಕ್ತರಿಗೆ ನಾವು ಅದರ ದಾಖಲಾತಿಗಳನ್ನು ಕೊಟ್ಟಿದ್ದೇವೆ. ಈಗ ನೀವು ಏನ್ ಸಮಜಾಯಿಸಿ ಕೊಟ್ಟಿದ್ದೀರಿ ಚುನಾವಣಾ ಆಯೋಗಕ್ಕೆ? ಏನಂತ ಸಮಜಾಯಿಸಿ ಕೊಟ್ಟಿದ್ದೀರಿ? ನನ್ನ ತಪ್ಪಲ್ಲ, ಅಧಿಕಾರಿಗಳು ಮಾಡಿದ ತಪ್ಪು ಅಂತ ಹೇಳಿದೀರಾ? ನಾವು ಅಧಿಕಾರಿಗಳು ಮಾಡಿದ ತಪ್ಪು ಅಂತ ಹೇಳಿಕ್ಕೆ ನಾನು ಹೇಳಿದ್ದೇನೆ, ನನ್ನ ಇಷ್ಟು ತಾರೀಕಿಗೆ ಕೊಡಬೇಕಾದ ಕಡೆಯ ದಿನದಂದು ನಾನು ನನ್ನ ಲೆಕ್ಕಪತ್ರಗಳನ್ನು ಮಂಡಿಸಿರುತ್ತೇನೆ, ಅದರ ಎಲ್ಲಾ ದಾಖಲಾತಿಗಳು ನನ್ನಲ್ಲಿ ಇವೆ ಅಂತೇಳಿ ಲೆಟರ್ ಕೊಟ್ಟಿದ್ದೆ. ಅದನ್ನು ಅವರು ಕಣ್ಣಾರೆ ನೋಡಿದ್ದಾರೆ. ಅದಕ್ಕೆ ಏನಂತೇಳಿ ಮತ್ತೆ ಮುಂದಿನ ಇದರಲ್ಲಿ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಸೊ ಅಜೀಜ್ ಅವರಿಗೆ ಈಗ ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ತೀರಿ ತಾವು? ಇನ್ನು ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ ಹಾಗಾದ್ರೆ? ಸಮಸ್ಯೆ ಬರ್ಲಿಕ್ಕಿಲ್ಲ ಸರ್, ಯಾಕಂದ್ರೆ ನನ್ನ ಹತ್ರ ಎಲ್ಲ ದಾಖಲಾತಿಗಳಿವೆ. ಓಕೆ, ಧನ್ಯವಾದಗಳು. ಅದೇ ಥ್ಯಾಂಕ್ ಯು. ಮಳೆಗಾಲಕ್ಕೆ ಯಾಕೆ ಈಗ ಅಡ್ಡ ಬರ್ತಾ ಇರುವಂತದ್ದು ಏನು? ಯಾವ ಹಿತಾಸಕ್ತಿಗಳು ಅಡ್ಡ ಬರ್ತಾ ಇದೆ? ನೀವು ಉಪಮೇಯರ್ ಕೆಲಸ ಮಾಡಿದಂತವ್ರು, ಬಹುಶಃ ಹತ್ರದಿಂದ ನೋಡಿದ್ದೀರಿ ಇಲ್ಲಿ ನಾಡಲ್ಲಿ. ಯಾವ ಹಿತಾಸಕ್ತಿಗಳು ಅಡ್ಡ ಬರ್ತಾ ಇದೆ? ಯಾರ ಹತ್ರ ಕೇಳಿದ್ರೆ ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ. ಏನ್ ಸಮಸ್ಯೆ ಏನು? ಸಮಸ್ಯೆ ಅಂದ್ರೆ ಈಗ ಟೆಂಡರ್ ಕರೆಯುವಂಥದ್ದು ಈಗ ಕೆಲಸ ಕಾರ್ಯಗಳು ಆಗಬೇಕಿತ್ತು. ಟೆಂಡರ್ ಈಗಾಗಲೇ ಇನ್ನು ಮಳೆಗಾಲಕ್ಕೆ ನನಗೆ ಮಟ್ಟಿಗೆ ಇನ್ನು 1 ತಿಂಗಳುಗಳಂತ ಕಡಿಮೆ ಸಮಯ ಇದೆ ಕಾಣಬೇಕು. ಮಳೆ ಜೋರಾಗಿ ಬಂದ್ರೆ ಒಂದು ವಾರ ಮೊದಲು ಮಳೆ ಬೀಳುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಯಾವುದೇ ಮಳೆ ಬಂದ ಮೇಲೆ ಯಾವುದೇ ಡ್ರೈನ್ಗಳನ್ನು ಕ್ಲೀನ್ ಮಾಡುವಂತ ಇರಲಿಲ್ಲ. ನಾವು ಮಳೆಗಾಲಕ್ಕೆ ಪೂರ್ಣವಾಗಿ ಅದರ ಮುಂಚೆ ತಯಾರಾಗಬೇಕು. ಅದನಂತರ ಮಳೆಗಾಲ ಬರುವಾಗ ಇನ್ನೂ ಟೆಂಡರ್ ಕೋಟ್ ಮಾಡಿ ಟೆಂಡರ್ ಕರೆದು ಅವರು ಇನಿಷಿಯಲ್ ಆಗಿ ಅವರು ಟೆಂಡರ್ ಅವರು ತಗೊಂಡು ಆದ ಮೇಲೆ ಆಗುವಾಗ ಮಳೆಗಾಲ ಹತ್ತಿರ ಬರ್ತದೆ.
ಸೊ ಇಲ್ಲಿ ಯಾರು ಸಮಸ್ಯೆ ಆಗಿರುವಂತದ್ದು ಯಾರು? ಮೇಯರು ಅಥವಾ ಕಮಿಷನರು, ಅಧಿಕಾರಿಗಳು, ಯಾರು ಸಮಸ್ಯೆ ಆಗಿರುವಂತದ್ದು ಯಾರು ಹಾಗಾದ್ರೆ? ಸಮಸ್ಯೆಗಳು ಅಂದ್ರೆ ಈಗ ಸಮಸ್ಯೆ ಆಗಿರುವುದು ಅಂದ್ರೆ ಈಗ ಅಧಿಕಾರಿಗಳು ಟೆಂಡರ್ ಅನ್ನು ಕರೀತಾರೆ, ಟೆಂಡರ್ ಕೋಟ್ ಮಾಡಿ ಅದನ್ನು ಹಾಕುವಂಥದ್ದು. ಟೆಂಡರ್ ಕರೆದು ಎಲ್ಲವನ್ನೂ ಆದ ಮೇಲೆ ಅದನ್ನು ಮಳೆಗಾಲಕ್ಕೆ ಅದನ್ನ ಜನವರಿಯಲ್ಲಿ ಟೆಂಡರ್ ಕರಿಬೇಕಿತ್ತು, ಜನವರಿಯಲ್ಲಿ ಕರಿಬೇಕಿತ್ತು. ಈಗ ಜನವರಿಯಲ್ಲಿ ಕರೆದ್ರೆ ಟೆಂಡರ್ ಪ್ರೋಸೆಸ್ಗೆ ಕರೆಕ್ಟ್ ಆಗಿ ನಿಯತ್ತಾಗಿ ಅವರಿಗೆ ಸಮಯ ಇದು ಸಿಗ್ತದೆ. ಈಗ ಸಮಯಾವಕಾಶ ಇಲ್ಲಲ್ಲ, ನೇರವಾಗಿ ಟೆಂಡರ್ ಕರೆದು ಆ ಗುತ್ತಿಗೆಯನ್ನು ಯಾರು ಕೊಡ್ತಾರೋ ಅವ್ನು ಕೆಲಸ ಮಾಡಿ ಮುಂದೆ ಹೋಗುವಂಥದ್ದು. ಅಂದ್ರೆ ಮಳೆಗಾಲವನ್ನ ಆತಂಕದ ದಿನಗಳಿದಾವೆ ಹಾಗಾದ್ರೆ ಮಂಗಳೂರಿನ ಜನಗಳಿಗೆ? ಖಂಡಿತ ಇದೆ. ಸೊ ಏನಾಗಬೇಕು ಅಂತ ಬಯಸ್ತೀರಿ ಇನ್ನು ಮುಂದಿನ ದಿನಗಳಲ್ಲಿ? ಆಗಬೇಕಾದಂತದ್ದು ಏನು ಮುಂದೆ ಅಂದ್ರೆ ತುರ್ತಾಗಿ ಯಾವ ದೊಡ್ಡ ಡ್ರೈನ್ ಬೃಹತ್ ಚರಂಡಿ ಏನಿದೆ ಅದನ್ನು ತಕ್ಷಣ ಅದನ್ನು ಕೆಲಸ ಕಾರ್ಯಗಳನ್ನು ಕಮಿಷನರ್ ಆದೇಶ ಮಾಡಬೇಕು ಅಧಿಕಾರಿಗಳಿಗೆ. ತಕ್ಷಣ ಅದನ್ನು ಕೆಲಸವನ್ನು ಸ್ಟಾರ್ಟ್ ಮಾಡಿ ಈ ಮಳೆಗಾಲಕ್ಕೆ ಇನ್ನು ಸಮಯದ ಇನ್ನು ಮಳೆ ಯಾವ ಬರ್ತಾ ಅಂತ ಇಲ್ಲ, ತಕ್ಷಣವಾಗಿ ದೊಡ್ಡ ಡ್ರೈನ್ಗಳನ್ನು ಕ್ಲೀನ್ ಮಾಡುವ JCB ಇಳಿಸುವಂಥ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೆ ಕೆಲಸ ಕಾರ್ಯಗಳು ಆಗ್ತದೆ. ಸೊ ನೀವು ಕೂಡ ಕಾಂಗ್ರೆಸ್ ಕಾರ್ಪೊರೇಟರ್ನ ದಾರಿಯಲ್ಲೇ ಇದ್ದೀರಿ, ನೀವು ಕೂಡ ಕಮಿಷನರ್ ಅನ್ನ ಪರೋಕ್ಷವಾಗಿ ಟಾರ್ಗೆಟ್ ಮಾಡ್ತಿದ್ದೀರಿ. ಕಮಿಷನರ್ ಟಾರ್ಗೆಟ್ ಮಾಡುವಂಥದ್ದಲ್ಲ, ಕಮಿಷನರ್ ಅನ್ನು ಯಾವ ಕೆಲಸವನ್ನು ಮಾಡಬೇಕು ಅದು ಕಮಿಷನರ್ ಇಂದಲೇ ಆಗ್ಬೇಕಲ್ಲ. ಮೇಯರ್ ಇಂದ ಮಾಡ್ಲಿಕ್ಕೆ ಆಗ್ತದಾ? ಮೇಯರ್ ಹೇಳ್ಬಹುದು, ಕಮಿಷನರ್ಗೆ ಹೇಳ್ಬಹುದು. ಅದನಂತರ ಅದನ್ನು ಮಾಡುವಂತದ್ದು ಕೆಲಸ ಕಾರ್ಯ ಮುಂದೆ ಹೋಗ್ಬೇಕಾದ್ರೆ ಕಮಿಷನರ್ ಮಾಡ್ಬೇಕು. ಕಮಿಷನರ್ನ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷ ಎಲ್ಲರೂ ಒಟ್ಟು ಸೇರ್ಕೊಂಡಿದ್ದೀರಿ ಅಂತ ಆಯ್ತು ಹಾಗಾದ್ರೆ? ಆಡಳಿತ ವಿಪಕ್ಷ ಎಂಬುದು ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಎಲ್ಲರೂ ಕೆಲಸ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ನಿಟ್ಟಿನಲ್ಲಿ ಈ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ನಗರ ಪಾಲಿಕೆ ಸದಸ್ಯ ಒಟ್ಟಾಗಿ ಇರಲೇಬೇಕಲ್ಲ, ಕೆಲಸ ಕಾರ್ಯಗಳು ಆಗಬೇಕಲ್ಲ. ಜನ ನಮ್ಮನ್ನು ಕೇಳ್ತಾರಲ್ಲ, ಆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮುಂದೆ ಆಗಬೇಕಾದ್ರೆ ನಾವು ಒಟ್ಟಾಗಿ ಮಾಡಬೇಕು. ನಮಗೇನು ಈಗ ಮುಂದಿನಲ್ಲಿ ನಾವು ನೆರೆಯನ್ನು ಕಾಯ್ತದೆ, ನಮ್ಮ ಈ ಕಡೆಯಲ್ಲಿ ನೆರೆ ನುಗ್ಗಿ ಮನೆಯೊಳಗೆ ಬರ್ತದೆ, ಆ ಮನೆ ಬಿತ್ತು, ಈ ಮನೆ ಬಿತ್ತು, ಇಲ್ಲಿ ಮನೆಯೊಳಗೆ ಹೋಯ್ತು, ದಿನ ಬೆಳಿಗ್ಗೆ ಹೇಳುವಾಗ ನಾವು ಫೋನ್ ಕರೆಗಳು ನಮಗೆ ಬರ್ತಾ ಉಂಟು. ಇದನ್ನು ನಾವು ಸಹಿಸಬೇಕಾದ್ರೆ ಇದನ್ನು ಮಾಡಲೇಬೇಕಲ್ಲ, ಬೇರೆ ದಾರಿ ಇಲ್ಲ. ಎಸ್ ರಾಜೇಂದ್ರ ಅವರಿಗೆ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆ ಡಿಸ್ಕಷನ್ ಅಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ರಾಜೇಂದ್ರ ಅವರು ಹೇಳಿದ್ರು ಒಂದಂತೂ ಸ್ಪಷ್ಟ, ಆ ಲೆಕ್ಕಪತ್ರದ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾದಂತ ಅನಿವಾರ್ಯತೆ ಪ್ರತಿಯೊಬ್ಬ ಕಾರ್ಪೊರೇಟರ್ಗೂ ಇದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಚುನಾವಣಾ ಆಯೋಗ ಒಂದು ನೋಟಿಸ್ ಜಾರಿ ಮಾಡಿತ್ತು, ಅದಕ್ಕೆ ಈಗಾಗಲೇ ಸಮಜಾಯಿಷಿಯನ್ನ ಕೊಟ್ಟರು. ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದೆ 2 ವರ್ಷ ಬಿಟ್ರೆ ಮತ್ತೆ ಎಲೆಕ್ಷನ್ ಬರೋದಕ್ಕಿದೆ. ಆ ಸಂದರ್ಭದಲ್ಲಿ ಕಾರ್ಪೊರೇಟರ್ಗಳು ಎಚ್ಚರಿಕೆಯಿಂದ ಇಡಬೇಕಾದಂತ ಅನಿವಾರ್ಯತೆ ಮತ್ತು ಅದೊಂದು ರೀತಿಯಲ್ಲಿ ಪಾಠವನ್ನ ಕಲಿಸುವಂತ ಕೆಲಸ ಆಗಿದೆ ಅಂತ ನಾವು ಭಾವಿಸಬೇಕಾಗ್ತದೆ. ಇದು ಈ ಹೊತ್ತಿನ ವಿಶೇಷ. ನಿಮ್ಮೂರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.